ಬೆಂಗಳೂರು ಕಮಲ ನಾವು ಮಾಡಬೇಕನ್ನುವ ವಿಚಾರದಲ್ಲಿದ್ದೇವೆ. ತುಳುಗೆ ಬೆಂಗಳೂರಿಗೆ ಕಮಲ ಮಾಡೋದು, ತುಳುವನ್ನು ಹೆಚ್ಚುವರಿ ಭಾಷೆ ಮಾಡಿದ್ರು. ಎಷ್ಟೋ ಜನ ಶಾಸಕರಾಗಿ ನಿಮಗೆ ಗೊತ್ತಿದ್ದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗಿದ್ದಾರೆ, ಅಧಿಕಾರದಲ್ಲಿ ಇದ್ದವರು ಇದ್ದಾರೆ. ಆದರೆ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಹೇಳಿದವರು ಯಾರಿಲ್ಲ. ಅಶೋಕ್ ಅವರು ಮೊದಲನೇ ದಿವಸದ ಅಧಿವೇಶನದಲ್ಲಿ ಮಾತಾಡಿ ಈಗ ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಲಿಕ್ಕೆ 3 ರಾಜ್ಯದ ಅಲ್ಲಿ ಯಾವ ರೀತಿ ಲೀಗಲ್ ಆಗಿ ಮಾಡಿದ್ದಾರೆ ಅಂತ ಫಾರ್ಮ್ಯಾಟ್ ಅನ್ನು ತರಿಸುವಂತ ಕೆಲಸ ನಾನು ಖರ್ಚಿಗೆ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸಿ ಸರ್ಕಾರಕ್ಕೆ ಒಪ್ಪಿಗೆ ಮಾಡಿದರೆ ಮುಖ್ಯಮಂತ್ರಿಯವರು ಮೊನ್ನೆ ಸಮಯ ಕೊಟ್ಟಿದ್ದರು ಮೀಟಿಂಗ್ಗೆ. ಮುಂದಿನ ದಿವಸದಲ್ಲಿ ನಾನು ಮೀಟಿಂಗ್ ಮಾಡಿ ತುಳುವನ್ನು ಹೆಚ್ಚುವರಿ ಭಾಷೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತೇವೆ. ಕಮಲದ ಬಗ್ಗೆ ಬ್ಯಾಂಗ್ಳೂರಿಗೆ ತಗೊಂಡೋಗಿದ್ದೀವಿ. ಸುಮಾರು 8-9 ಕೋಟಿ ರೂಪಾಯಿಯಲ್ಲಿ ಬ್ಯಾಂಗ್ಳೂರಲ್ಲಿ ಒಳ್ಳೆ ರೀತಿ ಕಮಲವನ್ನು ಮಾಡಿದ್ದೀವಿ. ಈ ವರ್ಷ ಕೂಡ ಕಮಲ ಮಾಡಬೇಕಂತ ಮುಖ್ಯಮಂತ್ರಿಯವರು ಅನುಮತಿ ಕೊಟ್ಟಿದ್ದಾರೆ. ನಮ್ಮ ಯಾರು ಮಹಾರಾಣಿ ಅವರು ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಅವರು ದಸರಾ ಇರುವ ಟೈಮಲ್ಲಿ ನಮಗೆ ಕೊಡ್ಲಿಕ್ಕೆ ಆಗುವುದಿಲ್ಲ ಅನ್ನೋ ಉಲ್ಲೇಖ ಮಾಡಿದ ಕಾರಣ ಈಗ ಫೆಬ್ರವರಿ ಮಾರ್ಚ್ಗೆ ಅನುಮತಿಗಳೆಲ್ಲ ಬಂದ್ರೆ ಫೆಬ್ರವರಿ ಮಾರ್ಚ್ಗೆ ಮಾಡ್ತೀವಿ. ಪೇಟದವರು ಕೇಸ್ ಹಾಕಿದ್ರು, ಇವರು ಪ್ರಾಣಿಗಳನ್ನ ಅಲ್ಲಿ ತಗೊಂಡು ಬರ್ತಾರೆ, ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರು. ಅದರಲ್ಲಿ ನೀವು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಮಾತ್ರ ಮಾಡ್ತೀನಿ ಅಂತ ಬರೆದು ಕೊಟ್ಟಿದ್ದಾರೆ, ಆ ಕಡೆ ಮಾಡುವುದಿಲ್ಲ ಅನ್ನೋ ವಿಚಾರವನ್ನು ಹೇಳಿದ್ರು. ನಾವು ಎಲ್ಲೂ ಬರೆದು ಕೊಟ್ಟಿಲ್ಲ. ನಾವು ಬರೆದು ಕೊಟ್ಟದ್ದು ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಆಚರಿಸುವಂತ ಒಂದು ಕ್ರೀಡೆ, ಅಲ್ಲಿ ಮಾಡುವುದಿಲ್ಲ ಅಂತ ಹೇಳಿಲ್ಲ. ಈಗ ಮಣಿಪುರ ಡ್ಯಾನ್ಸ್ ಮಣಿಪುರದಲ್ಲಿ ಮಾತ್ರ ಮಾಡಬೇಕಾ? ಇಲ್ಲಿ ಮಣಿಪುರ ಡ್ಯಾನ್ಸ್ ಮಾಡಲ್ವಾ? ಬೇರೆ ಬೇರೆ ದೇಶಗಳ ಬೇರೆ ಬೇರೆ ರಾಜ್ಯಗಳು ಎಲ್ಲ ಕಡೆ ಮಾಡ್ತಾರೆ. ಮತ್ತೆ ಕೋಣದ ಬಾಯಿಯಲ್ಲಿ ನೂರೆ ಬರ್ತದೆ, ಕೋಣದ ಬಾಯಲ್ಲಿ ನೂರೆ ಬರೋದು, ಬೇಟದ ಬಾಯಲ್ಲಿ ನೂರೆ ಬರೋದು, ಪ್ರಾಣಿ ಬಾಯಲ್ಲಿ ನೂರೆ ಮಾಡೋದು ಇಂಗ್ಲಿಷ್ ಮಾಡಿ ಮತ್ತೆ ಬರುತ್ತೆ. ಅದು ತಿಂತದೆ ಮತ್ತೆ ಸ್ವಲ್ಪ ಹೊರಗೆ ಜರಿತದೆ, ಅದು ನೂರೆ ಬರ್ತದೆ, ಅಷ್ಟೇ ಹೋಗುದು. ಇದು ಕಾಮನ್. ಇವರಿಗೆ ಒಂದು ಪ್ರಾಣಿಯನ್ನು ಸಾಕಲಿಕ್ಕೆ ಗೊತ್ತಿಲ್ಲ. ಇವರು ಬರೀ ಈ ದುಡ್ಡು ಅಲ್ಲಿಂದ ಅಮೆರಿಕನ್ ದುಡ್ಡು ಬರ್ತದೆ, ಏನಾದ್ರೂ ಮಾಡ್ಬೇಕಂತ ಹೇಳ್ತಾರೆ. ಹೇಳಿದ್ರೆ ಅಂತ ಇವರು ನಾವೆಲ್ಲ ಕೋಣಗಳನ್ನ ಅವ್ರಿಗೆ ಕೊಡ್ತೇವೆ. ಒಂದು ತಿಂಗಳು ಸಾಕಲಿ ಅವರು ಸಾಕು. ಅದಿಲ್ಲ ಸುಮ್ಮನೆ ಅವ್ರ ವಕೀಲರ ಫೀಸ್ ಎಷ್ಟು ಗೊತ್ತಾ? ಅವ್ರು ಖರ್ಚು ಮಾಡೋ ದುಡ್ಡು ಎಷ್ಟು ಗೊತ್ತಾ? ನಮಗೆ ವಕೀಲ, ನಾನು ಕೂಡ ಇಂಪ್ಲೀನಿಂಗ್ ಪಿಟಿಷನ್ ಹಾಕಿದ್ದೀನಿ, ನಾನು ಕೂಡ ಪಾರ್ಟಿ ಆಗಿದ್ದೀನಿ. ನಮಗೆ 5ನೇ ತಾರೀಕಿಗೆ ಹಿಯರಿಂಗ್ ಇದೆ. ಇದು ಆರ್ಡಿನೆನ್ಸ್ ಆಗಿರುವಂಥದ್ದು, ರಾಷ್ಟ್ರಪತಿಗಳು ಸೈನ್ ಆಗಿರೋದು, ಸುಪ್ರೀಂ ಕೋರ್ಟ್ 5 ಜನ ಜಸ್ಟಿಸ್ಗಳ ಬೆಂಚ್ ಕ್ಲಿಯರ್ ಮಾಡಿರುವಂಥದ್ದು, ಅದೇ ತೊಂದರೆ ಆಗಲಿಕ್ಕಿಲ್ಲ, ಮಾಡುವಂಥದ್ದು ಮಾಡಿ ಆಗಲಿಲ್ಲ. 4 ಪೇಟೆ